माधवा कुञ्जविहारी हरे कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्ण प्रभु जी। हरे कृष्ण प्रभु जी। हरे कृष्ण प्रभु जी प्रणाम। ओम नमो भगवते वासुदेवाय। ओम नमो भगवते वासुदेवाय। वासुदेवाय वासुदेवाय ओम नमो भगवते वासुदेवाय। वासुदेवाय ओम नमो भगवते वासुदेवाय। वासुदेवाय नारायणं नमस्कृत्य नारायणं नारायणं नमस्कृत्य सेवा नरोत्तमम् देवीं सरस्वतीं व्यासं देवीं सरस्वतीं व्यासं तो जयमुदीरये ततो जयमुदीरये। अप्रायेषु अभद्रेषु नष्टप्रायेषु अभद्रेषु नित्यं भागवत सेवया नित्यं भागवत सेवया भागवत सेवया उत्तमश्लोके भगवती भगवती उत्तम उत्तम श्लोके श्लोके भगवती नैष्ठिकी। ಭಾಗವತ ಮೂರನೇ ಸ್ಕಂದ 26ನೇ ಅಧ್ಯಾಯ ಶ್ಲೋಕ 47. ನಭೋ ಗುಣ ವಿಶೇಷೋ ಅರ್ಥೋ नमो गुणो विशेषो अर्थो ಯಸ್ಯ ತಚ್ಛ್ರೋತ್ರಮುಚ್ಯತೆ यस्य तच्चोत्रमुच्यते ವಾಯೋರ್ಗುಣ ವಿಶೇಷೋ ಅರ್ಥೋ वायो वायो विशेषो गुणविशेषो अर्थो ಯಸ್ಯ ತತ್ಸ್ಪರ್ಶನಂ ವಿದುಃ यस्य यस्य तत्स्पर्शनं तत्स्पर्शनं विदुः विदुः ನಭೋ ಗುಣ ವಿಶೇಷ ಅರ್ಥೋ नमो नभो गुण विशेषणो विशेष अर्थो अर्थो तच्छ्रोत्रमुच्यते यस्य यस्य तच्छ्रोत्रमुच्यते तच्चोच्यमुच्यते वायोर्गुणविशेषो अर्थो वायुर्गुणविशेषो वायुर्गुणविशेष अर्थो अर्थो यस्य तत्स्पर्शनं विदुः यस्य यत्स्पर्शनं स्पर्शनं विदुः विदुः गुणविशेषः
ಗುಣವಿಶೇಷಃ ಗುಣವಿಶೇಷಃ ಆಕಾಶದ ಅಸಾಧಾರಣ ಆಕಾಶದ ಆಕಾಶದ ಅಸಾಧಾರಣ ಅಸಾಧಾರಣ ಗುಣವು ಗುಣವು ಶಬ್ದವು ಶಬ್ದವು ಅರ್ಥಃ ಅರ್ಥಃ ಇಂದ್ರಿಯ ವಿಷಯವು ಇಂದ್ರಿಯ ಇಂದ್ರಿಯ ವಿಷಯವು ವಿಷಯಗಳು ಯಸ್ಯ ಯಸ್ಯ ಯಾವುದರ 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 ತತ್ ಅದು 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 ತ್ರಂ ಶ್ರೋತ್ರಂ ಶ್ರೋತ್ರಂ ಶಬ್ದವನ್ನು ಗ್ರಹಿಸುವ ಇಂದ್ರಿಯವೆಂದು ಶಬ್ದವನ್ನು ಗ್ರಹಿಸುವ ಇಂದ್ರಿಯವೆಂದು ಜತೆ ಉಚ್ಯತೆ ಹೇಳಲ್ಪಡುತ್ತದೆ ಹೇಳಲ್ಪಡುತ್ತದೆ ವಾಯೋ ಗುಣವಿಶೇಷ ವಾಯೋಃ ಗುಣವಿಶೇಷಃ ವಾಯುವಿನ ಅಸಾಧಾರಣ ಗುಣವು ಸ್ಪರ್ಶವು ವಾಯುವಿನ ಅಸಾಧಾರಣ ಗುಣವು ಸ್ಪರ್ಶವು ಅರ್ಥಃ ಅರ್ಥಃ ಇಂದ್ರಿಯ ವಿಷಯವು ಇಂದ್ರಿಯ ಇಂದ್ರಿಯ ವಿಷಯ ವಿಷಯವು ಯಸ್ಯ ಯಸ್ಯ ಇಹ ಯಾವುದರ ಯಾವುದರ ತತ್ ತತ್ ಅದನ್ನು ಅದನ್ನು ಸ್ಪರ್ಶನಂ ಸ್ಪರ್ಶನಂ ಸ್ಪರ್ಶವನ್ನು ಗ್ರಹಿಸುವ ಇಂದ್ರಿಯವೆಂದು ಸ್ಪರ್ಶವನ್ನು ಗ್ರಹಿಸುವ ಇಂದ್ರಿಯವೆಂದು ವಿದುಹು ವಿದುಹು ತಿಳಿದಿದ್ದಾರೆ ತಿಳಿದಿದ್ದಾರೆ. ಶಬ್ದಗ್ರಹಣವೇ ಉದ್ದೇಶವಾಗಿ ಉಳ್ಳ ಇಂದ್ರಿಯವನ್ನು ಶ್ರವಣೇಂದ್ರಿಯವೆಂದು ಕರೆಯಲಾಗಿದೆ. ಸ್ಪರ್ಶಗ್ರಹಣವೇ ಉದ್ದೇಶವಾಗಿರುವುದನ್ನು ಸ್ಪರ್ಶೇಂದ್ರಿಯವೆಂದು ಕರೆಯಲಾಗಿದೆ. ಶಬ್ದಗ್ರಹಣವೇ ಉದ್ದೇಶವಾಗಿ ಶಬ್ದಗ್ರಹಣವೇ ವಿಶೇಷವಾಗಿ ಉಳ್ಳ ಇಂದ್ರಿಯವನ್ನು ಉಳ್ಳ ಇಂದ್ರಿಯವನ್ನು ಶ್ರವಣೇಂದ್ರಿಯವೆಂದು ಕರೆಯಲಾಗಿದೆ. ಇಂದ್ರಿಯವೆಂದು ಕರೆಯಲಾಗಿದೆ. ಸ್ಪರ್ಶಗ್ರಹಣವೇ ಉದ್ದೇಶವಾಗಿರುವುದನ್ನು ಸ್ಪರ್ಶಗ್ರಹಣವೇ ಉದ್ದೇಶವಾಗಿರುವುದನ್ನು ಸ್ಪರ್ಶೇಂದ್ರಿಯವೆಂದು ಕರೆಯಲಾಗಿದೆ. ಸ್ಪರ್ಶೇಂದ್ರಿಯವೆಂದು ಕರೆಯಲಾಗಿದೆ. ಭಾವಾರ್ಥ. ಆಕಾಶದ ಗುಣಗಳಲ್ಲಿ ಶಬ್ದವೂ ಒಂದು, ಅದು ಶ್ರವಣಕ್ಕೆ ವಿಷಯ ವಸ್ತುವಾಗಿದೆ. ಅದೇ ರೀತಿಯಲ್ಲಿ ಸ್ಪರ್ಶವು ವಾಯುವಿನ ಗುಣವಾಗಿದೆ ಮತ್ತು ವಾಯುವು ಸ್ಪರ್ಶಾನುಭವದ ವಿಷಯವಾಗಿದೆ. 48 ತೇಜೋ ಗುಣ ವಿಶೇಷ ಅರ್ಥೋ ತೇಜೋ ಗುಣ ವಿಶೇಷೋ ಅರ್ಥೋ ಯಸ್ಯ ತಚ್ಚಕ್ಷುರುಚ್ಯತೆ ವಿಶೇಷೋರ್ಥೋ ಯಸ್ಯ ತದ್ರಸನಂ ವಿದುಃ ಭೂಮೇರ್ಗುಣ ವಿಶೇಷೋ ಅರ್ಥೋ ಭೂಮೇ ಗುಣ ವಿಶೇಷೋ ಯಸ್ಯ ಸ ಘ್ರಾಣ ಉಚ್ಯತೆ ಯಸ್ಯ ಸ ಘ್ರಾಣ ಉಚ್ಯತೆ ತೇಜೋ ಗುಣ ವಿಶೇಷೋ ಅರ್ಥೋ ತೇಜೋ ಗುಣ ವಿಶೇಷೋ ಅರ್ಥೋ ಯಸ್ಯ ತಚ್ಚಕ್ಷುರುಚ್ಯತೆ ಯಸ್ಯ ಚಕ್ಷುರುಚ್ಯತೆ ಗುಣ ವಿಶೇಷೋ ಅರ್ಥೋ ಅಂಬೋ ಗುಣ ವಿಶೇಷೋ ಅರ್ಥೋ ಯಸ್ಯ ತದ್ರಸನಂ ವಿದುಃ ಯಸ್ಯ ಗುಣ ವಿಶೇಷೋ ಅರ್ಥೋ ಭೂಮೇರ್ಗುಣ ವಿಶೇಷೋ ಅರ್ಥೋ ಯಸ್ಯ ಸ ಘ್ರಾಣ ಉಚ್ಯತೆ ಯಸ್ಯ ಘ್ರಾಣ ಉಚ್ಯತೆ ತೇಜಃ ಗುಣ ವಿಶೇಷಃ ತೇಜಃ ಗುಣ ವಿಶೇಷಃ ಅಗ್ನಿಯ ಅಸಾಧಾರಣ ಗುಣವು ರೂಪವು ಅಗ್ನಿಯ ಅಗ್ನಿಯ ಅಸಾಧಾರಣ ಗುಣವು ರೂಪವು ಅರ್ಥಃ ಇಂದ್ರಿಯ ವಿಷಯ ಅರ್ಥಃ ಇಂದ್ರಿಯ ವಿಷಯ ಯಸ್ಯ ಯಾವುದರ ಯಸ್ಯ ಯಾವುದರ ತತ್ ಅದು ತತ್ ಅದು ಚಕ್ಷುಹು ರೂಪವನ್ನು ಗ್ರಹಿಸುವ ಇಂದ್ರಿಯವೆಂದು ಚಕ್ಷುಃ ರೂಪವನ್ನು ಗ್ರಹಿಸುವ ಇಂದ್ರಿಯವೆಂದು ಉಚ್ಯತೆ ಹೇಳಲ್ಪಡುತ್ತದೆ. ಉಚ್ಯತೆ ಹೇಳಲ್ಪಡುತ್ತದೆ. ಅಂಬಃ ಗುಣ ವಿಶೇಷಃ ಅಂಬಃ ಅಂಬ ಗುಣ ಗುಣ ವಿಶೇಷಃ ನೀರಿನ ಅಸಾಧಾರಣ ಗುಣವು ರುಚಿ. ನೀರಿನ ಅಸಾಧಾರಣ ಗುಣವು ಅರ್ಥಃ ಇಂದ್ರಿಯ ವಿಷಯ ಅರ್ಥಃ ಇಂದ್ರಿಯ ವಿಷಯ ಯಸ್ಯ ಯಾವುದರ ಯಸ್ಯ ಯಾವುದರ ಅದನ್ನು ತತ್ ಅದನ್ನು ರುಚಿಯನ್ನು ಗ್ರಹಿಸುವ ಇಂದ್ರಿಯವೆಂದು ರಸನಂ ರುಚಿಯನ್ನು ಗ್ರಹಿಸುವ ಇಂದ್ರಿಯವೆಂದು ವಿದುಹು ತಿಳಿದಿದ್ದಾರೆ. ವಿದುಹು ತಿಳಿದಿದ್ದಾರೆ. ಭೂಮೇಃ ಗುಣ ವಿಶೇಷಃ ಭೂಮಿಗೆ ಗುಣ ವಿಶೇಷ ಭೂಮಿಯ ಅಸಾಧಾರಣ ಗುಣವು ವಾಸನೆಯು
ಭೂಮಿಯ ಸಾಧಾರಣ ಗುಣವು ವಾಸನೆಯು. ಅರ್ಥಃ ಇಂದ್ರಿಯ ವಿಷಯ. ಅರ್ಥಃ ಇಂದ್ರಿಯ ವಿಷಯ. ಯಾವುದರ? ಯಸ್ಯ ಯಾವುದರ. ಅದು. ಸಹ ಅದು. ಪ್ರಾಣಃ ವಾಸನೆಯನ್ನು ಗ್ರಹಿಸುವ ಇಂದ್ರಿಯವೆಂದು. ಪ್ರಾಣಃ ವಾಸನೆಯನ್ನು ಗ್ರಹಿಸುವ ಇಂದ್ರಿಯವೆಂದು. ಉಚ್ಯತೆ ಹೇಳಲ್ಪಡುತ್ತದೆ. ಉಚ್ಯತೆ ಹೇಳಲ್ಪಡುತ್ತದೆ. ಅನುವಾದ: ಅಗ್ನಿಯ ವಿಶೇಷ ಲಕ್ಷಣವಾದ ರೂಪಗ್ರಹಣವನ್ನೇ ಉದ್ದೇಶವಾಗಿ ಉಳ್ಳ ಇಂದ್ರಿಯವೇ ದೃಕ್ ಇಂದ್ರಿಯವಾಗಿದೆ. ನೀರಿನ ವಿಶೇಷ ಲಕ್ಷಣವಾದ ರಸಗ್ರಹಣವನ್ನೇ ಉದ್ದೇಶವಾಗಿ ಉಳ್ಳ ಇಂದ್ರಿಯವನ್ನು ರಸನೇಂದ್ರಿಯವೆಂದು ಹೇಳಲಾಗಿದೆ. ಕೊನೆಯಲ್ಲಿ ಭೂಮಿಯ ವಿಶೇಷ ಲಕ್ಷಣವಾದ ಗಂಧವನ್ನೇ ಉದ್ದೇಶವಾಗಿ ಉಳ್ಳ ಇಂದ್ರಿಯವನ್ನು ಘ್ರಾಣೇಂದ್ರಿಯವೆಂದು ಕರೆಯಲಾಗಿದೆ. ಅಗ್ನಿಯ ವಿಶೇಷ ಲಕ್ಷಣವಾದ ರೂಪಗ್ರಹಣವನ್ನೇ ಉದ್ದೇಶವಾಗಿ ಉಳ್ಳ ಇಂದ್ರಿಯವೇ ಇಂದ್ರಿಯವಾಗಿದೆ. ನೀರಿನ ವಿಶೇಷ ಲಕ್ಷಣವಾದ ರಸಗ್ರಹಣವನ್ನೇ ಉದ್ದೇಶವಾಗಿ ಉಳ್ಳ ಇಂದ್ರಿಯವನ್ನು ರಸನೇಂದ್ರಿಯವೆಂದು ತಿಳಿಯಲಾಗಿದೆ. ಕೊನೆಯಲ್ಲಿ ಭೂಮಿಯ ವಿಶೇಷ ಲಕ್ಷಣವಾದ ಗಂಧವನ್ನೇ ಉದ್ದೇಶವಾಗಿ ಉಳ್ಳ ಇಂದ್ರಿಯವನ್ನು ಘ್ರಾಣೇಂದ್ರಿಯವೆಂದು ಕರೆಯಲಾಗಿದೆ. ಇನ್ನೊಂದು 49. ಪರಸ್ಯ ದೃಶ್ಯತೆ ಧರ್ಮೋ ಯ ಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವಾನಾಂ ಭೂಮಾ ಏವೋಪಲಕ್ಷ್ಯತೆ. ಪರಸ್ಯ ದೃಶ್ಯತೆ ಧರ್ಮೋ ಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವಾನಾಂ ಭೂಮಾವೇಪೋ ಏವೋಪಲಕ್ಷ್ಯತೆ. ಪರಸ್ಯ ದೃಶ್ಯತೆ ಧರ್ಮೋ ಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವಾನಾಂ ಭೂಮಾ ಏವೋಪಲಕ್ಷ್ಯತೆ. ಶ್ಲೋಕ ಓದಿ. ಹರೇ ಕೃಷ್ಣ ಪ್ರಭು. ಪರಸ್ಯ ದೃಶ್ಯತೆ ಧರ್ಮೋ ಹ್ಯ ಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವನಾಂ ಭೂಮವೇವೋಪಲಕ್ಷ್ಯತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ದೃಶ್ಯತೆ ಧರ್ಮೋ ಹ್ಯ ಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವಾನಾಂ ಭೂಮಾವೇವೋಪಲಕ್ಷ್ಯತೆ. ಹರೇ ಕೃಷ್ಣ ಪ್ರಭುಜಿ. ಪರಸ್ಯ ದೃಶ್ಯತೆ ಧರ್ಮೋ ಚ ಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವಾನಾಂ ಭೂಮಾವೇವೋಪಲಕ್ಷ್ಯತೆ ದೇವೋಪಲಕ್ಷ್ಯತೆ. ಪರಸ್ಯೈ ದೃಶ್ಯತೆ ಧರ್ಮೋ ಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವಾನಾಂ ಭೂಮಾವೇವೋಪಲಕ್ಷ್ಯತೆ. ಹರೇ ಕೃಷ್ಣ ಪ್ರಭುಜಿ. ಪರಸ್ಯ ದೃಶ್ಯತೆ ಧರ್ಮೋ ಯ ಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವನಾಂ ಭೂಮಾವೇವೋಪಲಕ್ಷ್ಯತೆ. ಹರೇ ಕೃಷ್ಣ ಪ್ರಭುಜಿ. ಪರಸ್ಯ ದೃಶ್ಯತೆ ಧರ್ಮೋ ಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷತೋ ಭಾವಾನ್ ಭೂಮೋಪಲಕ್ಷ್ಯತೆ. ಹರೇ ಕೃಷ್ಣ ಪ್ರಭುಜಿ. ಪರಸ್ಯ ದೃಶ್ಯತೆ ಧರ್ಮೋ ಹ್ಯ ಪರಸ್ಮಿನ್ ಸಮನ್ವಯನಾತ್ ಅತೋ ವಿಶೇಷೋ ಭಾವಾನಾಂ ಭೂಮಾದೇವೋಪಲಕ್ಷ್ಯತೆ.
ಹರೇ ಕೃಷ್ಣ ಹರೇ ಪ್ರಭುಜಿ ಕೃಷ್ಣ ಧನ್ಯವಾದ. ಕೃಷ್ಣ ಪ್ರಭುಜಿ ಹರೇ ಕೃಷ್ಣ. ಪರಸ್ಯ ಧರ್ಮೋ ಪರಸ್ಮಿನ್ ಸಮನ್ವಯಾತ್ ಅಥೋ ವಿಶೇಷ ಭಾವಾನಂ ಭೂಮಾವೇಪೋಲಕ್ಷ್ಯತೆ. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಪರಸ್ಯ ದೃಶ್ಯತೆ ಧರ್ಮೋ ಈ ಅಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವಾನಾಂ ಭೂಮೌ ಏವೋಪಲಕ್ಷ್ಯತೆ. ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಓಂ ನಮೋ ಭಗವತೆ ವಾಸುದೇವಾಯ. ಪರಸ್ಯ ದೃಶ್ಯತೆ ಧರ್ಮಃ ಈ ಅಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವಾನಾಂ ಭೂಮಾವೇವೋ ಉಪಲಕ್ಷ್ಯತೆ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಪರಸ್ಯ ದೃಶ್ಯತೆ ಧರ್ಮೋ ಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವಾನಾಂ ಭೂಮಾವೇವೋಪಲಕ್ಷ್ಯತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪರಸ್ಯ ದೃಶ್ಯತೆ ಧರ್ಮೋ ಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವಾನಾಂ ಭೂಮಾವೇವೋಪಲಕ್ಷ್ಯತೆ. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ ಗುರುಗಳೇ. ಪರಸ್ಯ ದೃಶ್ಯತೆ ಧರ್ಮೋ ಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವಾನಾಂ ಭೂಮಾವೇವೋಪಲಕ್ಷ್ಯತೆ. ಧನ್ಯವಾದಗಳು ಗುರು. ಹರೇ ಕೃಷ್ಣ. ಪರಸ್ಯ ದೃಶ್ಯತೆ ಧರ್ಮೋ ಪರಸ್ಮಿನ್ ಸಮನ್ವಯಾತ್ ಆತೋ ವಿಶೇಷೋ ಭಾವನಾಂ ಭೂಮಾವೇಪೋಪಲಕ್ಷ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಪರಸ್ಯ ದೃಶ್ಯತೆ ಧರ್ಮೋ ಪರಸ್ಮಿನ್ ಸಮನ್ವಯಾತ್ ಅತೋ ವಿಶೇಷೋ ಭಾವನಾಂ ಭೂಮಾ ಏವ ಉಪಲಕ್ಷ್ಯತೆ. ಪರಸ್ಯ ಕಾರಣದ, ಪರಸ್ಯ ಕಾರಣ ದೃಶ್ಯತೆ ನೋಡಲ್ಪಡುತ್ತದೆ, ದೃಶ್ಯತೆ ನೋಡಲ್ಪಡುತ್ತದೆ, ಧರ್ಮ ಗುಣಗಳು, ಧರ್ಮ ಗುಣಗಳು ಈ ನಿಜವಾಗಿಯೂ ನಿಜವಾಗಿಯೂ ಪರಸ್ಮಿನ್ ಕಾರ್ಯದಲ್ಲಿ ಪರಸ್ಮಿನ್ ಕಾರಣದಲ್ಲಿ ಸಮನ್ವಯಾತ್ ಆ ಗುಣಗಳೇ ಉಪಲಬ್ಧವಾಗುವುದರಿಂದ ಸಮನ್ವಯಾತ್ ಆ ಗುಣಗಳೇ ಉಪಲಬ್ಧವಾಗುವುದರಿಂದ ವಿಶೇಷ ನಿರ್ದಿಷ್ಟವಾದ ಗುಣವು ನಿರ್ದಿಷ್ಟವಾದ ಗುಣವು ಭಾವಾನ ಎಲ್ಲ ಪದಾರ್ಥಗಳ ಎಲ್ಲ ಪದಾರ್ಥಗಳ ಭೂಮೋ ಭೂಮಿಯಲ್ಲಿ ಭೂಮಿಯಲ್ಲಿ ಏವ ಮಾತ್ರ ಉಪಲಕ್ಷ್ಯತೆ ಕಾಣಲ್ಪಡುತ್ತದೆ. ಉಪಲಕ್ಷ್ಯತೆ ಕಾಣಲ್ಪಡುತ್ತದೆ ಅನ್ನುವಾಗ ಕಾರಣವು ಪರಿಣಾಮದಲ್ಲಿಯೂ ಇರುವುದರಿಂದ ಕಾರಣದ ಲಕ್ಷಣಗಳು ಪರಿಣಾಮದಲ್ಲಿಯೂ ಗೋಚರಿಸುತ್ತವೆ. ಆದ ಕಾರಣದಿಂದಲೇ ಪೃಥ್ವಿಯಲ್ಲಿ ಮಾತ್ರ ಸಕಲ ಮೂಲದ್ರವ್ಯಗಳ ವೈಶಿಷ್ಟ್ಯಗಳು ಇವೆ. ಕಾರಣವು ಪರಿಣಾಮದಲ್ಲಿಯೂ ಇರುವುದರಿಂದ ಕಾರಣದ ಲಕ್ಷಣಗಳು ಪರಿಣಾಮದಲ್ಲಿಯೂ ಗೋಚರಿಸುತ್ತವೆ. ಆದ ಕಾರಣದಿಂದಲೇ ಪೃಥ್ವಿಯಲ್ಲಿ ಮಾತ್ರ ಸಕಲ ಮೂಲದ್ರವ್ಯಗಳ ವೈಶಿಷ್ಟ್ಯಗಳು ಇದೆ. ಮೂಲದ್ರವ್ಯಗಳ ವೈಶಿಷ್ಟ್ಯವೂ ಇದೆ. ಪ್ರಭುಜಿ ಅರ್ಚನಾ ಮಾತಾಜಿ ಓದ್ತಾರೆ. ಅರ್ಚನಾ ಮಾತಾಜಿ ಓದ್ತೀರಾ? ಬಸವರಾಜ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ: ಹರೇ ಕೃಷ್ಣ ಪ್ರಭುಜಿ. ಶಬ್ದವು ಆಕಾಶದ ಕಾರಣ, ಆಕಾಶವು ವಾಯುವಿನ ಕಾರಣ, ವಾಯುವು ಅಗ್ನಿಯ ಕಾರಣ, ಅಗ್ನಿಯು ಜಲದ ಕಾರಣ ಮತ್ತು ಜಲವು ಪೃಥ್ವಿಯ ಕಾರಣವಾಗಿದೆ. ಆಕಾಶದಲ್ಲಿ ಶಬ್ದ ಮಾತ್ರವಿದೆ, ವಾಯುವಿನಲ್ಲಿ ಶಬ್ದ ಮತ್ತು ಸ್ಪರ್ಶಗಳಿವೆ, ಅಗ್ನಿಯಲ್ಲಿ ಶಬ್ದ ಸ್ಪರ್ಶ ಮತ್ತು ರೂಪಗಳಿವೆ, ಜಲದಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧಗಳಿವೆ. ಆದ್ದರಿಂದ ಭೂಮಿಯು ಇದರ ತತ್ವಗಳ ಎಲ್ಲಾ ಗುಣಗಳಿಗೆ ನಿಧಿಯಾಗಿದೆ. ಅದು ಇತರ ಎಲ್ಲಾ ತತ್ವಗಳ ಸಮಗ್ರ ರೂಪ. ಭೂಮಿಯು ಎಲ್ಲಾ 5 ತತ್ವಗಳನ್ನು ಹೊಂದಿದೆ. ಜಲವು 4 ಗುಣಗಳನ್ನು, ಅಗ್ನಿಯು 3, ವಾಯುವು 2 ಮತ್ತು ಆಕಾಶವು ಒಂದೇ
ಒಂದು ಗುಣವಾಗಿ ಶಬ್ದವನ್ನು ಹೊಂದಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಉಮಗ್ರಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಶ್ರೀಗುರವೇ ನಮಃ. ಓಂ ಕೃಷ್ಣಾಯ ಕೃಷ್ಣಾಯ ಸ್ವಾಮಿ ದಿನಾನಿ ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ಶೂನ್ಯವಾದಿ ಸಾಕ್ಷಾತ್ಕಾರಿ. जय श्री कृष्णा चैतन्य प्रभु नित्यानंद श्री अद्वैत गदाधर हरे कृष्णा कृष्ण कृष्ण हरे हरे राम राम राम. ಗುಣ ವಿಶೇಷ ಅರ್ಥೋ ವಿಶೇಷ ಪ್ರತಿಯೊಂದು ಮೂಲ ಭೌತಿಕಾಂಶಕ್ಕೆ ಒಂದೊಂದು ವಿಶೇಷ ಗುಣ. ಗುಣ ವಿಶೇಷ ಅಗ್ನಿಗೆ ಒಂದು ಗುಣ ವಿಶೇಷ, ನೀರಿಗೆ ಒಂದು ಗುಣ ವಿಶೇಷ, ಭೂಮಿಗೆ, ಆಕಾಶಕ್ಕೆ, ವಾಯುಗೆ ಎಲ್ಲಕ್ಕೂ ಒಂದೊಂದು ವಿಶೇಷ. ನವೋಗುಣ ವಿಶೇಷಾರ್ಥ ಅಚ್ಛ್ರೋತ್ರ ಮುಚ್ಚತೆ ಎಲ್ಲ ಒಂದು ಗುಣ ವಿಶೇಷ. ಸಾಗರ ಎಲ್ಲ ವಿವರಣೆ ಕೇಳಿ ಈಗ ಕೊನೆಗೆ ಹೇಳ್ತಾ ಇರೋದು, ಭೂಮಿಯಲ್ಲಿ ಎಲ್ಲವೂ ಕೂಡ ಭೂಮಿ ಕೊನೆಗೆ ಅದರ ಅಸ್ತಿತ್ವ ಬರೋದ್ರಿಂದ, ಅದೆಲ್ಲ ಪರಿಣಾಮ ಆದ್ರಿಂದ ಅದರಲ್ಲಿ ಎಲ್ಲ ಈ ಗುಣ ವಿಶೇಷಗಳು ಇದೆ. ಚಿತಾನ್ಯ ಸಂಹಿತ್ಯ ಪರಸ್ಯ ದೃಶ್ಯತೆ ಧರ್ಮೋ ಪರಸ್ಮಿನ್ ಸಮನ್ವಯಾತ್ ಅಥೋ ವಿಶೇಷೋ ಭಾವಾನ ಭೂಮಾ ವಿವೇಕ. ಭೂಮಿಯ ಕೊನೆಯ ಅಸ್ತಿತ್ವ ಬರೋದು ಸೃಷ್ಟಿಯಲ್ಲಿ, ಹಾಗೆ ಭೂಮಿಯಲ್ಲಿ ಎಲ್ಲವೂ ಇದೆ. ಸ್ಪೇಸ್ ಆಕಾಶ ಅಂತ ಹೇಳ್ತೇವೆ, ಅದರಲ್ಲಿ ಶಬ್ದ ಮುಂದೆ ಗೋಚರಿಸೋದು. ಗಾಳಿಯಲ್ಲಿ ಶಬ್ದನೂ ಕೇಳುತ್ತೆ, ಸ್ಪರ್ಶನೂ ಕೂಡ ನಮಗೆ ಗೋಚರವಾಗುತ್ತೆ. ಬಿಸಿ, ತಣ್ಣಗೆ ಈ ಥರ ಸೆನ್ಸೇಷನ್. ಮತ್ತೆ ಗಾಳಿ ಆದ್ಮೇಲೆ ಬೆಂಕಿಯಲ್ಲಿ ನಮಗೆ ಬಿಸಿ, ತಣ್ಣಗೆ ಸ್ಪರ್ಶ ಇದೆ, ಶಬ್ದ ಪಟ್ 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 ಕೇಳಿಸುತ್ತೆ. ಮತ್ತೆ ನಮಗೆ ಕಾಣುತ್ತೆ, ರೂಪಗಳು ಕಾಣುತ್ತೆ. ಮತ್ತೆ ಈಗ ಅಗ್ನಿಯಿಂದ ನೀರು ಬಂದಾಗ ನೀರಲ್ಲಿ ನಮಗೆ ಶಬ್ದ ಕೇಳುತ್ತೆ, ಪಟ್ ಪಟ್ ಹೋಗು ಈ ಥರ ಬಬಲ್ಸ್ ಬರೋದು, ಗುಳ್ಳೆಗಳು ಬರೋದು. ಮತ್ತೆ ಸ್ಪರ್ಶ ಆಗುತ್ತೆ, ಮತ್ತೆ ರೂಪ ಕಾಣುತ್ತೆ, ನೀರು ಕಾಣುವುದಿಲ್ಲ. ಮತ್ತೆ ಅದರಲ್ಲಿ ರುಚಿ, ರುಚಿನೇ ನಮಗೆ ರಸೋಹಂ ಅಪ್ಸಿತವಂತೆ ಕೃಷ್ಣ ರುಚಿನ. ಮತ್ತೆ ಇದರಲ್ಲಿ ಭೂಮಿಯಲ್ಲಿ ಎಲ್ಲ ಲಕ್ಷಣಗಳು, ಎಲ್ಲ ಗುಣ ವಿಶೇಷಗಳು, ಬೇರೆ ಎಲ್ಲ ಮೂಲಾಂಶಗಳಿರೋದು. ಅದು ಪ್ರಭುಜಿ ವಾಯ್ಸ್ ಸ್ಲೋ ಇದೆ. ಸೊ ಭೂಮಿಯಲ್ಲಿ ಎಲ್ಲವೂ ಇದೆ. ಎಲ್ಲವೂ ಅಂದ್ರೆ ನಾವು ಅದನ್ನು ಶಬ್ದ ಕೇಳುತ್ತೆ, ಶಬ್ದ ಕೇಳುತ್ತೆ ನಮಗೆ ಭೂಮಿ. ಮತ್ತೆ ನಮಗೆ ಸ್ಪರ್ಶ ಆಗುತ್ತೆ, ಗಟ್ಟಿಯಾಗಿದೆ, ಅದು ಸಾಫ್ಟ್ ಆಗಿದೆ, ಮೃದು ಆಗಿದೆ. ಮತ್ತೆ ನಮಗೆ ಅದರ ರೂಪ ಕಾಣುತ್ತೆ ಭೂಮಿದು. ಒಂದೊಂದು ಇದು ಫ್ಲಾಟ್ ಆಗಿದೆ, ಇದು ಇಲ್ಲ, ಇದು ಈ ತರ ರೌಂಡ್ ಆಗಿದೆ, ಇದು ಎಲ್ಲ ಕಾಣುತ್ತೆ. ಮತ್ತೆ ರುಚಿ ಅದನ್ನ ಹಾಕಿದ್ರೆ ಆಹಾರದ ಪದಾರ್ಥ ಅದರ ರುಚಿ ರುಚಿ, ಸಿಹಿ ಇದೆ, ಖಾರ ಇದೆ, ಕಹಿ ಇದೆ, ಎಲ್ಲ ರುಚಿ ಇದೆ. ಆಮೇಲೆ ವಾಸನೆ ಕೂಡ ತುಂಬಾ ಪರಿಮಳವಾದ ಸುಗಂಧ, ದುರ್ಗಂಧ ಎಲ್ಲ. ಸೊ ಒಂದು ಪರಿಣಾಮದ ವಸ್ತುಗಳು, ಅದರ ಮುಂದೆ ಬಂದ ಕಾರಣದ ವಸ್ತುಗಳ ಲಕ್ಷಣಗಳು ಇರುತ್ತವೆ. ಸೊ ಇದರ ಫೈನಲ್ ಡಿಸ್ಕ್ರಿಪ್ಷನ್ ಸಾರ ಇರ್ತದೆ. ಕಾರಣವು ಪರಿಣಾಮದಲ್ಲಿ ಇರುವುದರಿಂದ ಕಾರಣದ ಲಕ್ಷಣಗಳು ಪರಿಣಾಮದಲ್ಲಿ ಗೋಚರಿಸುತ್ತವೆ. ಆದ ಕಾರಣದಿಂದಲೇ ಪೃಥ್ವಿಯಲ್ಲಿ ಮಾತ್ರ ಸಕಲ ಮೂಲ ದ್ರವ್ಯಗಳ ವಿಶೇಷಗಳು ಇದೆ. ಭೂಮಿ
ಫೈನಲ್ ಮ್ಯಾನಿಫೆಸ್ಟೇಷನ್ ಎಲ್ಲವೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಗೋಚರವಾಗುತ್ತೆ ಎಲ್ಲ ಇಂದ್ರಿಯಗಳು. ಆಮೇಲೆ ಆದರೆ ಇಂದ್ರಿಯಗಳು ನಮ್ಗೆ ಭೌತಿಕ ಜಗತ್ತಿನಲ್ಲಿ ಭಗವಂತ ಕೊಟ್ಟಿರೋದು ಹೇಳ್ತಾ ಇರೋದು ಪ್ರತಿಯೊಂದು ವಸ್ತುಗೆ ಅದು ಗೋಚರಿಸಲಿಕ್ಕೆ ಒಂದು ರೀತಿ ಕೊಟ್ಟಿದೆ. ನೋಡಕ್ಕೆ ಕೇಳಕ್ಕೆ ಒಂದು ಇಂದ್ರಿಯ ಇದೆ ನಮಗೆ, ಕಿವಿ ಅಂತ ಹೇಳ್ತದೆ. ಮತ್ತೆ ನಮಗೆ ನೋಡಕ್ಕೆ ಒಂದು ಇಂದ್ರಿಯ ಕಣ್ಣು ಅಂತ ಹೇಳ್ತದೆ. ನಮಗೆ ಕೇಳೋದಕ್ಕೆ ಶಬ್ದ ಕೇಳೋದಕ್ಕೆ ಕಿವಿ, ನೋಡೋದಕ್ಕೆ ಕಣ್ಣು, ನಾವು ರುಚಿ ನೋಡೋದಕ್ಕೆ ನಾಲಿಗೆ ಇದರಲ್ಲಿ ನಾಲಿಗೆಯಲ್ಲಿ ರಸನೇಂದ್ರಿಯ, ಮತ್ತೆ ಸುಗಂಧ ಪಡೆಯೋದಕ್ಕೆ ನಮಗೆ ಮೂಗು, ಮತ್ತೆ ನಾವು ಒಂದು ವಸ್ತುವನ್ನು ಅನುಭವಿಸ್ಲಿಕ್ಕೆ ಸ್ಪರ್ಶ, ಅದಕ್ಕೆ ಚರ್ಮದಲ್ಲಿ ನಮಗೆ. ಸೊ ಹೀಗೆ ಇಂದ್ರಿಯಗಳಿಗೆ ಒಂದೊಂದು ಇರ್ತದೆ. ಇದು ಭೌತಿಕ ಜಗತ್ತು ಇದು. ಆದರೆ ಆಧ್ಯಾತ್ಮಿಕ ಜಗತ್ತು ಬೇರೆ. ಆಮೇಲೆ ಈ ಭೌತಿಕ ಜಗತ್ತು ನಮಗೆ ಮೂಲ ಪದಾರ್ಥ, ಮೂಲ ವಸ್ತು ಹೇಳ್ತಾ ಇರೋದು ಸೂಕ್ಷ್ಮದಿಂದ ಬೆಳೆದದ್ದು ಶಬ್ದ. ನಮಗೆ ಇದರ ಶ್ಲೋಕದ 45 ವಚನದಲ್ಲಿ ಹೇಳ್ತಾರೆ, ಈ ಶಬ್ದ ತುಂಬಾ ಮುಖ್ಯ. ಈ ಶಬ್ದ ಎಷ್ಟು ಮುಖ್ಯ ಅಂದ್ರೆ ಭೌತಿಕ ಪ್ರಪಂಚವೇ, ಭೌತಿಕ ಸೃಷ್ಟಿಯೇ ಶಬ್ದದಿಂದ ಆಗ್ತಾ ಇದೆ. ಭೌತಿಕ ಸೃಷ್ಟಿ, ಸಂಪೂರ್ಣ ಭೌತಿಕ ಸೃಷ್ಟಿ, ಇಷ್ಟು ದೊಡ್ಡ ಬೃಹತ್ ಆಕಾರದ ಸೃಷ್ಟಿ, ಎಷ್ಟು ಜೀವಿಗಳಿದ್ದೇವೆ ನಾವು, ಎಷ್ಟು ಲೋಕಗಳಿದೆ, ಎಷ್ಟು ದೊಡ್ಡ ಅಸ್ತಿತ್ವ. ನಾವಿರೋ ಒಂದು ಬ್ರಹ್ಮಾಂಡ, ಒಂದೇ ಒಂದು ಬ್ರಹ್ಮಾಂಡ ಕೂಡ ತುಂಬಾ ದೊಡ್ಡದು. ಹೇಳೋದು ಇದು ಎಷ್ಟು ಬ್ರಹ್ಮಾಂಡಗಳಿದೆ ಅಂದ್ರೆ ಲೆಕ್ಕವೇ ಇಲ್ಲ. ಒಂದು ಬ್ರಹ್ಮಾಂಡಕ್ಕೆ ಅದನ್ನು ಹೋಲಿಕೆ ಮಾಡೋದು ಶ್ರೀ ಚೈತನ್ಯ ಮಹಾಪ್ರಭುಗಳು ಒಂದು ಸಾಸಿವೆ ಬೀಜ, ಸಾಸಿವೆ ಕಣ, ಆ ಥರ ಒಂದು ಮೂಟೆಯಲ್ಲಿ ಎಷ್ಟೋ ಸಾಸಿವೆ ಇದನ್ನ ಹಾಕಬಹುದು. ಆ ರೀತಿಯಲ್ಲಿ ಬ್ರಹ್ಮಾಂಡಗಳು, ಅಷ್ಟು ಜಗತ್ತುಗಳು, ಅಷ್ಟು ಬ್ರಹ್ಮಾಂಡಗಳು ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ? ಅದು ಆ ಶಬ್ದದಿಂದ ಬರುತ್ತೆ. ಭೌತಿಕ ಶಬ್ದ, ಭಗವಂತನ ಸೃಷ್ಟಿ ಭೌತಿಕ ಶಬ್ದದಿಂದ ಒಂದೊಂದು ಬದಲಾವಣೆಯಾಗಿ ಇಷ್ಟು ದೊಡ್ಡ ಬ್ರಹ್ಮಾಂಡ, ಭೌತಿಕ ಜಗತ್ತು. ಇದು ನಾವು ಗೀತೆಯಲ್ಲೂ ಕೂಡ ಕೇಳೋದು, ಕೃಷ್ಣ ಹೇಳೋದು ಏಕಪಾದ ವಿಭೂತಿ. ಇದು 4ನೇ ಒಂದು ಭಾಗ ಭಗವಂತನ ಸೃಷ್ಟಿಯಲ್ಲಿ. ಇದನ್ನೇ ನಾವು ಲೆಕ್ಕ ಮಾಡೋಕ್ಕಾಗೋದು. ಅದರಲ್ಲಿರೋ ಒಂದು ಸಾಸಿವೆ ಕಣದ ಬ್ರಹ್ಮಾಂಡವನ್ನು ಲೆಕ್ಕ ಮಾಡೋಕ್ಕಾಗೋದು. ಅದು ಎಲ್ಲಿಂದ ಶುರು ಆಯ್ತು, ಎಲ್ಲಿ ಅಂತ್ಯ ಅಂತ ಅದನ್ನ ಒಂದು ಟೇಪ್ ಹಾಕ್ಬಿಟ್ಟು ನಾವು ಇದು ಮಾಡೋಣ, ಮೆಷರ್ ಮಾಡೋಣ, ಆಗೋದಿಲ್ಲ. ಎಷ್ಟು ದೊಡ್ಡ ಟೇಪ್, ಎಷ್ಟು ಏನು ಮಾಡೋದು, ಅಳತೆನೂ ನೋಡೋದು. ಅಷ್ಟು ದೊಡ್ಡ ಬೃಹದಾಕಾರದ್ದು ಅದು ಶಬ್ದವಿಲ್ಲ. ಅಂದರೆ ಸಂಪೂರ್ಣ ಭೌತಿಕ ಜಗತ್ತು ಸೃಷ್ಟಿಯೇ ಕಾರಣ. ಈ ರೀತಿಯಲ್ಲಿ ಕಾರಣ ಭೌತಿಕ ಶಬ್ದ ಭಗವಂತನ ಸೃಷ್ಟಿ ಮಾಡಿ ಶಬ್ದದಿಂದ ಅದರೆಲ್ಲ ಬೆಳವಣಿಗೆ ಆಗುತ್ತೆ. ನಮಗೆ ನಮ್ಮ ಅಸ್ತಿತ್ವ ಇಲ್ಲಿ ಬರುತ್ತೆ, ನಮಗೆ ಇಂದ್ರಿಯ ಸುಖದ ಅನುಭವಗಳು ಬರುತ್ತೆ. ಮತ್ತೆ ಸಂಪೂರ್ಣ ನಮ್ಮ ಜೀವನ, ಭೌತಿಕ ಜೀವನ ಅಂದ್ರೆ ಅದು ಶಬ್ದದಿಂದ ಪ್ರಾರಂಭ ಆಗುತ್ತೆ. ಶಬ್ದವೇ ಆ ರೀತಿಯಲ್ಲಿ ಮೂಲ. ಮತ್ತೆ ಪ್ರಭುಪಾದ ಚೆನ್ನಾಗಿ ಹೇಳ್ತಾರೆ, ಆದ್ರೆ ಈ ಶಬ್ದದ, ಭೌತಿಕ ಶಬ್ದ ಬರೋದ ಈಚೆ ಇದೆ ಶಬ್ದ ಬರ್ತಾ ಇರೋದು ಭೌತಿಕ ಆಕಾಶ, ಮೆಟೀರಿಯಲ್ ಸ್ಕೈ. ಆದ್ರೆ ಇದರ ಈಚೆ ಗೀತೆಯಲ್ಲಿ ಕೃಷ್ಣ ಹೇಳೋದೇನೆಂದ್ರೆ ಪರಸ್ತಸ್ಮಾತ್ ಭಾವೋ ಅನ್ಯ ವ್ಯಕ್ತೋ ಅವ್ಯಕ್ತಾತ್ ಸನಾತನ. ಇದರ ಈಚೆ ಇನ್ನೊಂದು ಅಸ್ತಿತ್ವ ಇದೆ. ಇನ್ನೊಂದು ಅಸ್ತಿತ್ವ ಅಂದ್ರೆ ಅಲ್ಲಿ ಆಧ್ಯಾತ್ಮಿಕ ಆಕಾಶ. ಇಲ್ಲಿ ನಾವು ಭೌತಿಕ ಆಕಾಶ ನೋಡ್ತಾ ಇದ್ದೀವಿ. ನಮಗೆ ಭೌತಿಕ ಆಕಾಶದಲ್ಲಿ ಎಲ್ಲವೂ ಕಾಣುತ್ತೆ, ಎಲ್ಲ ಲೋಕಗಳು ಕಾಣ್ತಾ ಇದೆ. ಅದೇ ಆಧ್ಯಾತ್ಮಿಕ ಆಕಾಶದಲ್ಲಿ ಇದೆ, ಅಲ್ಲಿ ಆಧ್ಯಾತ್ಮಿಕ ಲೋಕ, ವೈಕುಂಠ ಲೋಕ, ಗೋಲೋಕ ಎಲ್ಲವೂ ಕೂಡ ಈ ಭೌತಿಕ ಆಕಾಶದ ಈಚೆ ಇರುವ ಆಧ್ಯಾತ್ಮಿಕ ಆಕಾಶದಲ್ಲಿ. ಈ ಭೌತಿಕ ಆಕಾಶದಲ್ಲಿ ಹೇಗೆ ನಮಗೆ ಶಬ್ದವು ಅನ್ನೋದಿದೆ, ಹಾಗೆ ಆಧ್ಯಾತ್ಮಿಕ ಆಕಾಶದಲ್ಲಿ ಆಧ್ಯಾತ್ಮಿಕ ಶಬ್ದ. ಸೊ ಹೇಳ್ತಾರೆ, ಅದೇ ನಾವು ಅಭ್ಯಾಸ ಮಾಡುವ ವೇದ ಮಂತ್ರಗಳಲ್ಲಿ ಮುಖ್ಯವಾದ ಓಂಕಾರ. ಅದು ಅಲ್ಲಿ ನಾವೇನ ಬ್ರಹ್ಮವಾದಿಗಳು, ಭಗವಂತನ ರೂಪ ಇಲ್ಲದೆ ನಿರಾಕಾರವಾದಿಗಳು, ಅವರು ಆ ಶಬ್ದ ಓಂಕಾರವನ್ನು ಅಭ್ಯಾಸ ಮಾಡ್ತಾರೆ. ಅದು ಆಧ್ಯಾತ್ಮಿಕ ಶಬ್ದ. ಹರೇ ಕೃಷ್ಣ ಮಂತ್ರನು ಆ ಒಂದು ಉನ್ನತ ಆಧ್ಯಾತ್ಮಿಕ ಗಗನದ ಆಧ್ಯಾತ್ಮಿಕ ಲೋಕದ, ಅಲ್ಲಿ ಉನ್ನತ ಆಧ್ಯಾತ್ಮಿಕ ಲೋಕವಾದ ಗೋಲೋಕಧಾಮದಿಂದ ಬಂದ ನಾಮ ಹರೇ ಕೃಷ್ಣ. ಗೋಲೋಕ ನಾಮಿ ನಿಜಧಾಮಿ ಫಲೇಜ ತಸ್ಯ ದೇವಿ ಮಹೇಶ ಹರಿಧಾಮಸು ತೇಷು ತೇಷು. ಹೇಳೋದು ಅಂತಿಮವಾಗಿ ಗೋಲೋಕಧಾಮ, ಅದ್ರ ಕೆಳಗೆ ಹರಿಧಾಮ, ವೈಕುಂಠಧಾಮ.
ಅದರ ಕೆಳಗೆ ಮಹೇಶಧಾಮ, ಶಿವನ ಧಾಮ, ನಂತರ ದೇವಿಧಾಮ. ಸೊ ನಾವು ಇಲ್ಲಿ ದೇವಿಧಾಮದಲ್ಲಿ ನಮಗೆ ಪ್ರಾಧಾನ್ಯ ಹೇಗೆ ಸೃಷ್ಟಿಯಾದದ್ದು ಭೌತಿಕ ಶಬ್ದ. ಅದು ಮಹೇಶಧಾಮ ಅಂದ್ರೆ ಆಕ್ಚುಲಿ ಸದಾಶಿವ ಲೋಕ ಅಂತ ಹೇಳೋದು. ಅಲ್ಲಿ ಓಂಕಾರ ಇದೆ ಅಂತ. ಆದ್ರೆ ಅದ್ರ ಈಚೆ ಅದಕ್ಕೂ ಮೇಲಿರೋದು ವೈಕುಂಠಧಾಮ, ಅದಕ್ಕೂ ಈಚೆ ಇರೋದು ಈ ಮಹಾಮಂತ್ರ ಅಂದ್ರೆ ಗೋಲೋಕೇರ ಪ್ರೇಮಧಾನ ಹರಿನಾಮ ಸಂಕೀರ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈ ಶಬ್ದ ಅಂದ್ರೆ ಇದು ಗೋಲೋಕದಿಂದ ಬರ್ತಾ ಇದೆ. ಗೋಲೋಕದಿಂದ ಹರಿಧಾಮ, ಹರಿಧಾಮದಿಂದ ಮಹೇಶಧಾಮ, ಮತ್ತೆ ನಮ್ಗೆ ದೇವಿಧಾಮಕ್ಕೆ ನಮಗೆ ಹೀಗೆ ಕೇಳಿಸ್ತಾ ಇದೆ. ವೇದಗಳಲ್ಲಿ ಮಾತ್ರ ವೇದಾಂತದಲ್ಲಿ ಅನಾವೃತ್ತಿ ಶಬ್ದಾರ್ಥ, ಹೇಗೆ ಸೃಷ್ಟಿ ಆದದ್ದು ಭೌತಿಕ ಶಬ್ದದಿಂದ, ಹಾಗೆಯೇ ಇದರ ನಾಶವಾಗಿ, ಇದರ ವಿನಾಶವಾಗಿ ಆಧ್ಯಾತ್ಮಿಕ ಶಬ್ದದಿಂದ ನಮ್ಮ ಆಧ್ಯಾತ್ಮಿಕ ಜೀವನ ಪುನರುಜ್ಜೀವನವಾಗುತ್ತೆ. ಸೊ ಅದು ಈ ಓಂಕಾರ ಅಥವಾ ಹರೇ ಕೃಷ್ಣ. ನಿರಾಕಾರವಾದಿಗಳು ಓಂಕಾರ ಅದನ್ನು ಅಭ್ಯಾಸ ಮಾಡ್ತಾರೆ. ಓಂ 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 ಆ ಓಂ ಸೇರಿಸಿ ಓಂಕಾರ, ಇದು ಆಧ್ಯಾತ್ಮಿಕ ಶಬ್ದ. ವೇದ ನಾರಾಯಣ ಸಾಕ್ಷಾತ್. ವೇದಗಳು ಅಷ್ಟೇ, ಅದು ಈ ಭೌತಿಕ ಶಬ್ದದಿಂದ ನಮಗೆ ಅದರ ಇದು ತೋರಿಸ್ಬೋದು, ಅದರ ಪುಸ್ತಕಗಳು, ಇದು ಭೌತಿಕ ಇದರಿಂದ ಪುಸ್ತಕ ತಯಾರಾದ ಪುಸ್ತಕ, ಅದ್ರ ನಮಗೆ ಶಬ್ದ ಬರ್ತಾ ಇದೆ, ಅಲ್ಲ ಅದರ ಒಂದು ರೆಕಾರ್ಡ್ ಅದು ಭೌತಿಕದಿಂದ ಇಲ್ಲ. ಆದರೆ ಈ ಶಬ್ದ ಇದು ಇದರ ಮೂಲ, ಇದರ ಸೃಷ್ಟಿ, ಇದು ಆಧ್ಯಾತ್ಮಿಕ ಜಗತ್ತಿನ ಬರೋದ್ರಿಂದ ಇದು ಭೌತಿಕ. ನಮ್ಗೆ ಭೌತಿಕ ಇದರಲ್ಲಿ ನಮ್ಗೆ ಅದು ವ್ಯಕ್ತವಾಗ್ತಾ ಇದೆ, ತೋರಿಸ್ತಾ ಇದ್ದಾರೆ. ಯಾಕೆ ನಮ್ಗೆ ಗ್ರಹಣ ಇರೋದು ಭೌತಿಕ ಇಂದ್ರಿಯಗಳ ಮೂಲಕ, ಭೌತಿಕ ವಸ್ತುಗಳು, ಭೌತಿಕ ಶಬ್ದ. ಹಾಗಾಗಿ ನಮ್ಗೆ ಇತರ ಅನ್ಸುತ್ತಿಲ್ಲ. ಆದ್ರೆ ಇದು ಆಧ್ಯಾತ್ಮಿಕ. ಹೇಗೆ ಗೊತ್ತಾಗುತ್ತೆ ಆಧ್ಯಾತ್ಮಿಕವಾದದ್ದು? ಹೇಗೆ ಗೊತ್ತಾಗುತ್ತೆ ಅಂದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ ನೋಡಿ, ಹರೇ ಕೃಷ್ಣ ಮಂತ್ರ ಇವಾಗ ನೀವು ಜಪಿಸ್ತಾ ಇದ್ದೀರಾ, ನೀವು ಜಪ ಮಾಡ್ತಾ ಇದ್ದೀರಾ, ಎಷ್ಟೊತ್ತು ಕೂಡ ಜಪ ಮಾಡ್ಬೋದು. ಭೌತಿಕ ಶಬ್ದ ಅಂದ್ರೆ ಎಷ್ಟೊತ್ತು ಅದನ್ನ ಹೇಳ್ಬೋದು, ಬೇಜಾರಾಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅದು ಯಾವುದೇ ಅದು ಶಬ್ದ ಆದ್ರೂ ಕೂಡ ಆ ಶಬ್ದ ಹೇಳಿ ನಮ್ಗೆ ಆಯಾಸ ಆಗುತ್ತೆ, ಮತ್ತೆ ಹೇಳಕ್ಕಾಗಲ್ಲ. ಆದ್ರೆ ಹರೇ ಕೃಷ್ಣ ಮಂತ್ರ ನಾವು ಅಭ್ಯಾಸ ಮಾಡಿದ್ರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಇದನ್ನ ಅಭ್ಯಾಸ ಮಾಡಿದ್ರೆ ನಾವು ಇದನ್ನ ಸಾಕ್ಷಾತ್ಕರಿಸಬಹುದು. ಇದನ್ನ ನಾವು 24 ಗಂಟೆ ಹಾಗೆ. ಇದು ನಾವು ಕೇಳ್ತೇವೆ, ಆಚಾರ್ಯರು, ಶುದ್ಧ ಭಕ್ತರು, ಹರಿದಾಸ್ ಠಾಕೂರ್ ಅವರು ಇದೇ ಮಹಾಮಂತ್ರವನ್ನು 3 ಲಕ್ಷ ನಾಮಗಳು ಪ್ರತಿ ದಿವಸ ಹೇಳ್ತಾರೆ. ಒಂದು ದಿವಸ ಅಲ್ಲ, ಪ್ರತಿ ದಿವಸ. ಅದೇ ರೀತಿಯಲ್ಲಿ ಎಲ್ಲ ಮುಕ್ತ ಸ್ವಾಮಿ ಇವರೆಲ್ಲರೂ ಕೂಡ ಈ ನಾಮವನ್ನು ನಮ್ಮ ಅನುಭವ. ನೀವು ಎಲ್ಲ ಅಭ್ಯಾಸ ಮಾಡೋರು ನೋಡ್ಬೋದು, ಪ್ರತಿ ದಿವಸ ನೀವು ಎಷ್ಟು ಜನ 16 ಸುತ್ತು ಮಾಡ್ತೀರಾ, ಸುಲಭ. ಇನ್ನ ಹೆಚ್ಚು ಮಾಡ್ತೀರಾ, 32 ಸುತ್ತು, 64 ಸುತ್ತು, ಏಕಾದಶಿ ದಿವಸನೋ ಇಲ್ಲಾಂದ್ರೆ ಡೈಲಿನೋ. ಸೊ ಇದು ಅಭ್ಯಾಸ ಆದ್ಮೇಲೆ ಇದೇನು ಇದಿಲ್ಲ, ಇದರಲ್ಲೇನು ಇದೆ, ಆನಂದ ಇದೆ. ಭೌತಿಕ ಶಬ್ದ ಅಂದ್ರೆ ಅದಲ್ಲೇ ನಮ್ಗೆ ತಿಳಿಯುವ ಶಬ್ದ ಭೌತಿಕವಲ್ಲ, ಇದು ಆಧ್ಯಾತ್ಮಿಕ. ನಾಮಕಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಾತ್ ನಾಮೋ ನಾಮಿನ. ಅಭಿನ್ನತ್ವಾತ್ ನಾಮೋ ನಾಮಿನ. ಭೌತಿಕ ವಸ್ತುವಿಗೆ ಇರೋ ಒಂದು ಆಧ್ಯಾತ್ಮಿಕ ಇದರಲ್ಲಿ ಇಲ್ಲ. ಈ ನಾಮ ಕೃಷ್ಣವೇ. ಸೊ ಕೃಷ್ಣನ ಸಕಲ ಶಕ್ತಿಗಳು ಅಲ್ಲಿ ಇದೆ. ಭಗವಂತನ ನಾಮ ಎಲ್ಲವೂ ಇದೆ. ಸೊ ಹೀಗೆ ನಮಗೆ ಉದ್ಧರಿಸೋ ಇದು ನಾಮ. ಇದು ನಾವು ಅಭ್ಯಾಸ ಮಾಡಿದಷ್ಟು ನಮ್ಮನ್ನು ಭೌತಿಕ ಅಂಶಗಳಿಂದ ಇದು ಉದ್ಧಾರ. ಭೌತಿಕ ಅಂಶ ಅಂದ್ರೆ ನಾವು ಈ ಪಂಚಭೂತ ಸಿಕ್ಕಿಬಿದ್ದಿರುವ ಈ ಪತಿತಾತ್ಮರು. ಈ ಗುರುತು ಇದೆ. ಈಗ ಗುರುತು ಅಂದ್ರೆ ನಾನು ಭಾರತೀಯವ ಪ್ರಜ್ಞೆ, ಇಲ್ಲ ಪಕ್ಷದ ಪ್ರಜ್ಞೆ, ನಾನು ಈ ಪಕ್ಷ ಆ ಪಕ್ಷಕ್ಕೆ ಸೇರಿದವ, ದೇಶದ ಪ್ರಜ್ಞೆ, ಸಮಾಜದ ಪ್ರಜ್ಞೆ, ಹೀಗೆ ನಾವು ಎಷ್ಟೆಷ್ಟೋ ಪ್ರಜ್ಞೆಗಳು ಬೆಳೆಸ್ಕೊಂಡಿದ್ದೀವಿ. ಇದ್ಯಾವುದಕ್ಕೆ? ಇದು ನಾವು ಈ ದೇಹಕ್ಕೆ ಗುರುತಿಸೋದು. ಆದರೆ ನಮ್ಮ ಮೂಲ ಪ್ರಜ್ಞೆ ಏನು? ನಮ್ಮದು ಕೃಷ್ಣ ಪ್ರಜ್ಞೆ. ನಾವು ಕೃಷ್ಣನ ಅಂಶನ, ಕೃಷ್ಣನ ಆಧ್ಯಾತ್ಮಿಕ ಭಾಗನ. ಸೊ ಹಾಗೆ ನಾವು ಕೃಷ್ಣ ಪ್ರಜ್ಞೆ ನಮ್ಮ ಮೂಲ. ಸೊ ನಮಗೆ ಈ ಮಹಾಮಂತ್ರ, ಓಂಕಾರ ಆದರೂ ಆಗ್ಬೋದು, ಅದು ನಮ್ಮನ್ನು ಈ ಭೌತಿಕ ಪ್ರಜ್ಞೆಯಿಂದ ನಮ್ಮನ್ನು ಅಟ್ಲೀಸ್ಟ್ ನಾವು ಅಹಂ ಬ್ರಹ್ಮಾಸ್ಮಿ, ನಾನು ಆತ್ಮ, ಸೊ ನಾನು ದೇಹ ಅಲ್ಲ,
ನಾನು ಈ ದೇಶಕ್ಕೆ ಸೇರಿದವ, ನಾನು ಈ ಕುಟುಂಬಕ್ಕೆ ಸೇರಿದವ, ನಾನು ಈ ಜಾತಿಗೆ ಸೇರಿದವ, ಈ ಪಕ್ಷಕ್ಕೆ ಸೇರಿದವ ಅಲ್ಲ ನಾನು. ಇದಕ್ಕೂ ನನಗೆ ಯಾವ ಒಂದು ಸಂಬಂಧನೂ ಇಲ್ಲ. ಇದು ಕೇವಲ ಇದು ಮಾಯೆ. ಇದು ನಮಗೆ ಈ ಮಹಾಮಂತ್ರದಿಂದ ಇದು ನಮಗೆ ಚೇತೋ ದರ್ಪಣ ಮಾರ್ಜನಂ ಬಹುಮಹಾದಾವಾದಿ ನಿರ್ವಾಹಣಂ. ಚೇತ ನಮ್ಮ ಹೃದಯ ಕೊಳಕು ತುಂಬಿದೆ. ಈ ಕೊಳಕು ತುಂಬಿ ನಮಗೆ ಕಾಣಿಸ್ತಾ ಇಲ್ಲ, ನಮಗೆ ಗುರುತು ಆಗ್ತಾ ಇಲ್ಲ, ಐಡೆಂಟಿಫಿಕೇಶನ್ ಗೊತ್ತಾಗ್ತಾ ಇದೆ. ಇದು ನಮಗೆ ಮುಖ್ಯ ಪರಿಸ್ಥಿತಿ. ಶಬ್ದ ಶಬ್ದ ಬಹಳ ಮುಖ್ಯ. ಶಬ್ದ ಬಹಳ ಮುಖ್ಯ ಅಂದ್ರೆ ಭೌತಿಕ ಸೃಷ್ಟಿ ಶಬ್ದದಿಂದ ಆದದ್ದು. ನಮ್ಮ ಪ್ರಜ್ಞೆ ಬೆಳೆದದ್ದು ಭೌತಿಕ ಶಬ್ದದಿಂದ. ಭೌತಿಕ ಶಬ್ದ ನಾವು ಕೇಳಿ 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 ನಾವು ಹೌದು ನಾನು ಈ ದೇಶಕ್ಕೆ ಸೇರಿದವ, ನಾನು ಈ ರಾಷ್ಟ್ರೀಯತೆ ಈ ಇದಕ್ಕೆ ಅಂತ ನಮಗೆ ಗುರುತಿಸ್ಕೊಳ್ತೀವಿ. ಅದೇ ರೀತಿ ನಮಗೆ ಈ ಭಗವಂತನ ವೇದಗಳು ಈ ಶಬ್ದಗಳು ಕೇಳೋದ್ರಿಂದ ನಮಗೆ ಭಗವಂತನೊಟ್ಟಿಗೆ ನಯತ್ ಏನ್ ಹೇಳ್ತಾರೆ ಭಾಗವತ ಕೇಳಿದ್ ನಾವು ಪ್ರಥಮ ಸ್ಕಂದದಲ್ಲಿ ಅದು ಅಪರಿಪೂರ್ಣವಾಗಿ ಭಗವಂತನ ಇದನ್ನು ನಾವು ಗುಣಗಾನ ಮಾಡೋದು ಅಪರಿಪೂರ್ಣವಾಗಿದ್ರೂ ಪರವಾಗಿಲ್ಲ, ಅದು ಆಧ್ಯಾತ್ಮಿಕ ಇರೋದ್ರಿಂದ ಅದು ಅದನ್ನು ಸಾಧು ಪುರುಷರು ಸ್ವೀಕರಿಸುತ್ತಾರೆ. ತದ್ವಾಗ್ ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯತಿ ನಾಮಾನಿ ಅನಂತಸ್ಯ ಯಶೋ ಅಂಕಿತಾನಿ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ನಾವು ಕೇಳ್ತೇವೆ ಭಾಗವತ ಹೇಳುತ್ತೆ ತದ್ವಾಗ್ ವಿಸರ್ಗೋ, ಭಗವಂತನನ್ನು ಕೀರ್ತಿಸುವ ಶಬ್ದಗಳು ಅದು ಭೌತಿಕವಾಗಿ ಅನಿಸುತ್ತೆ ನಮ್ಗೆ ನೋಡಿದಾಗ, ಆದರೆ ಅದು ಆಧ್ಯಾತ್ಮಿಕ ಶಕ್ತಿ. ತದ್ವಾಗ್ ವಿಸರ್ಗೋ ಜನತಾಗ ವಿಪ್ಲವೋ, ಅದು ನಮ್ಮ ಜನತಾಗ ವಿಪ್ಲವ, ನಮ್ಮ ಕಲುಷಿತ ಜೀವನ, ನಮ್ಮ ಪಾಪ ಪೂರಿತ ಜೀವನ, ಇದರಿಂದ ಕ್ರಾಂತಿ ಮೂಡಿಸಿ ನಮಗೆ ಇದರಿಂದ ಹೊರಬರುತ್ತೆ. ಜನತಾಗ ವಿಪ್ಲವ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ತಿ, ಅದು ಪ್ರತಿಯೊಂದು ರಚನೆಯು ತಪ್ಪಾಗಿದ್ದರೂ ಅದು ನಮಗೆ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ತಿ ನಾಮಾನಿ ಅನಂತಸ್ಯ ಯಶೋ ಅಂಕಿತಾನಿ, ಅದು ಪರಮಪುರುಷ ಭಗವಂತನ ಗುಣಗಾನ ಆಗಿರೋದ್ರಿಂದ ಅವರಿಗೆ ನಮಗೆ ಸಂಬಂಧವನ್ನು ಪಡೆಯುವ ವಿಧಾನ ಆಗಿರೋದ್ರಿಂದ ಅದು ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧು. ಅದನ್ನು ಮೆನ್ ಆರ್ ಥರೋಲಿ ಆನೆಸ್ಟ್, ಸಾಧು ಪುರುಷರು ಅವರು ಅದನ್ನು ಸ್ವೀಕರಿಸ್ತಾರೆ, ಅವರು ಅದನ್ನು ಶೃಣ್ವಂತಿ ಗಾಯಂತಿ ಅದನ್ನು ಅವರು ಮತ್ತೆ ಪುನರುಚ್ಚರಿಸ್ತಾರೆ, ಕೇಳ್ತಾರೆ, ಅದನ್ನ ಹೇಳ್ತಾರೆ. ಶೃಣ್ವಂತಿ ಗಾಯಂತಿ ಗೃಹಣಂತಿ ಅದನ್ನು ಸ್ವೀಕರಿಸ್ತಾರೆ. ಶೃಣ್ವಂತಿ ಗಾಯಂತಿ ಗೃಹಣಂತಿ ಅಭೀಕ್ಷ. ಸೊ ಇದು ಆಧ್ಯಾತ್ಮಿಕ ಶಬ್ದ. ಆಧ್ಯಾತ್ಮಿಕ ಶಬ್ದದ ಇದು ಬೇರೆ, ಭೌತಿಕ ಶಬ್ದ ಬೇರೆ. ಆಧ್ಯಾತ್ಮಿಕ ಶಬ್ದ ನಮ್ಮನ್ನು ಆಧ್ಯಾತ್ಮಿಕ ಗುರುತಿಗೆ ನಮ್ಮನ್ನು ಮತ್ತೆ ಪ್ರಕಟಿಸುತ್ತೆ. ಭೌತಿಕ ಶಬ್ದ ನಮ್ಮನ್ನು ಭೌತಿಕ ಇದರಲ್ಲಿ ತಳ್ಳುತ್ತೆ. ಭೌತಿಕ ಶಬ್ದ ಇವಾಗ ಸಿನಿಮಾ, ಹಾಡು, ಭೌತಿಕ ವಿಚಾರ ಹೇಳೋ ಒಂದು ಚರ್ಚೆ, ಇದೆಲ್ಲವೂ ನಮ್ಮನ್ನು ಭೌತಿಕಕ್ಕೆ ಪ್ರಜ್ಞೆಯನ್ನು ಬೆಳೆಸುತ್ತೆ. ಆದ್ರೆ ಇದು ಭಾಗವತ ಭಗವದ್ಗೀತಾ ಇದು ನಮ್ಗೆ ಆಧ್ಯಾತ್ಮಿಕ ಅಸ್ತಿತ್ವಕ್ಕೆ, ಇದು ಭೌತಿಕ ಆಧ್ಯಾತ್ಮಿಕ ವ್ಯತ್ಯಾಸ. ಶಬ್ದಾನೇ, ಎರಡೂ ಶಬ್ದಾನೇ, ಆದ್ರೆ ಎರಡು ಶಬ್ದಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ಹೇಳೋದು ಕೂಡ ಭಾಗವತ ಹೊರಗಿಯೇ ಭಾಗವತ ಸ್ಥಾನ. ಭಾಗವತ ಕೇಳೋದು ಕೂಡ ನಾವು ಭಾಗವತರಿಂದ ಭಾಗವತ ಶುದ್ಧ ವ್ಯಕ್ತಿಗಳಿಂದ ಕೇಳಬೇಕು ಅಂತ ಕೂಡ ಹೇಳಿದರು. ಅಂದ್ರೆ ಅದರ ಮೇಲೆ ಪರಿಣಾಮ ಇರುತ್ತೆ, ಅದು ಆಧ್ಯಾತ್ಮಿಕ ಪರಿಣಾಮ ನಮಗೆ ಬರುತ್ತೆ. ನಾವು ಕೇಳ್ತೀವಲ್ಲ ಆ ಉದಾಹರಣೆ, ಶ್ರೀರಂಗಂನಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಬಂದಾಗ ಅದು ಬ್ರಾಹ್ಮಣ 500 ವರ್ಷಗಳ ಹಿಂದೆ ಅವ್ರ ಗುರುವಿನ ಆಜ್ಞೆ ಏನು ಅಂದ್ರೆ ಭಗವದ್ಗೀತೆಯನ್ನು ಪ್ರತಿ ದಿವಸ ಓದ್ಬೇಕು, ಪ್ರತಿ ದಿವಸ ಭಗವದ್ಗೀತೆ ಉಚ್ಚಾರಣೆ ಮಾಡಿ. ಆದ್ರೆ ಆ ಬ್ರಾಹ್ಮಣನ ಅಷ್ಟು ಉಚ್ಚಾರ ಬರ್ತಾ ಇರಲಿಲ್ಲ. ಮೋಸ್ಟ್ಲಿ ಇವಾಗ ನಾವು ಉಚ್ಚರಿಸ್ತೀವಿ ಆ ರೀತಿ ಇರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ 500 ವರ್ಷಗಳ ಹಿಂದೆ ತುಂಬಾ ಸ್ಪಷ್ಟ ಉಚ್ಚಾರಣೆಯಲ್ಲಿ ಆ ರೀತಿಯ ಒಂದು ಅಭ್ಯಾಸ ಇರುತ್ತೆ. ಆದ್ರೆ ಈ ವ್ಯಕ್ತಿಗೆ ಅಷ್ಟು ಬರ್ತಾ ಇರಲಿಲ್ಲ ಉಚ್ಚಾರಣೆ. ಸೊ ಹಾಗಾಗಿ ಜನರು ಅಲ್ಲಿ ದೇವಸ್ಥಾನ ಹೊರಗೆ ಹೋಗೋ ಜನರು ನೋಡ್ತಾ ಇದ್ರು, ಬಹಳ ತಪ್ಪುಗಳು ಕಂಡಿಡ್ತಾ ಇದ್ರು. ಮಮೈವಾಂಶೋ ಜೀವಲೋಕೆ, ಇದರಲ್ಲಿ ಹೇಳೋದು ಇದು ವಿಚಾರ ಮಾಮೈವಾಂಶೋ ಹೇಳೋದು ಒಂದು ದೀರ್ಘ ಹೆಚ್ಚಾಗೋ, ಇಲ್ಲಾಂದ್ರೆ ಇನ್ನೊಂದು ರೀತಿ ಅಸ್ಪಷ್ಟವಾಗಿರೋದು. ಸೊ ಈ ರೀತಿ ನೋಡ್ತಾ ಇರ್ತಾರೆ ಜನರು. ಅಯ್ಯೋ ಏನಪ್ಪ ಇದು ಇನ್ನೊಂದು ಅರ್ಥ ಆಗ್ತಾ ಇದೆ, ಇನ್ನೊಂದು ಅರ್ಥ ಬರ್ತಾ ಇದೆ ಶಬ್ದದಿಂದ, ಆ ರೀತಿ ಅಂತ ನೋಡ್ತಾ ಇದ್ರು ಏನೋ. ಸೊ ಆದರೂ ಹೇಳ್ತಾರೆ, ಅವರು ಟೀಕೆ ಮಾಡ್ತಾ ಇದ್ರು, ಸೊ ಈ ವ್ಯಕ್ತಿಗೆ ಭಗವದ್ ಬರಲ್ಲ, ಆದ್ರೆ ಏನೋ ಭಗವದ್ಗೀತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದಾಗ ಚೈತನ್ಯ ಮಹಾಪ್ರಭು
ಹುಟ್ಟಿಸಿದ್ರು ಅಂದ್ರೆ ಚೈತನ್ಯ ಮಹಾಪ್ರಭುಗೆ ಆ ವ್ಯಕ್ತಿಯ ಮೂಲ ಭಾವ ತಿಳಿಯಿತು. ಯಾಕಂದ್ರೆ ಚೈತನ್ಯ ಮಹಾಪ್ರಭು ಅಂತಾರೆ ಪರಮಾತ್ಮ ಕೃಷ್ಣನ್. ಸೊ ಹಾಗೆ ಅವರು ಆ ಬ್ರಾಹ್ಮಣನಿಗೆ ನೀನೇನ್ ಮಾಡ್ತಾ ಇದೀಯ ನೀನು? ಸೊ ಅವ್ರು ಹೇಳಿದ್ದಿಲ್ಲ, ಭಗವದ್ಗೀತೆ ಓದ್ತಾ ಇದ್ದೀನಿ, ನನ್ನ ಗುರುವಿನ ಆದೇಶ ಆಜ್ಞೆ. ಗುರುವಿನ ಆದೇಶ ಅಂದ್ರೆ ಅದು ಆಧ್ಯಾತ್ಮಿಕ ಆದೇಶ, ನಾನು ಮಾಡ್ಲೇಬೇಕು. ಸೊ ಹಾಗಿರೋದ್ರಿಂದ ನಾನು ಮಾಡ್ತಾ ಇದ್ದೇನೆ, ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ, ನಾನು ಭಗವದ್ಗೀತೆಯನ್ನು ಪ್ರತಿದಿನ ಪಾರಾಯಣ ಮಾಡ್ತೇನೆ. ಸೊ ಆ ಶಬ್ದ ನೋಡಿದ್ರೆ ಅದು ಭೌತಿಕವಾಗಿ ಎಲ್ಲ ತಪ್ಪುಗಳು, ಎಲ್ಲ ವ್ಯಾಕರಣ ಎಲ್ಲ ತಪ್ಪೆ. ಆದರೂ ಕೂಡ ಚೈತನ್ಯ ಮಹಾಪ್ರಭು ನೀನು ಮತ್ತೆ ನಾನು ನೋಡ್ತೇನೆ ನಿನ್ನ ಇದರಲ್ಲಿ ಒಮ್ಮೆ ನಿನ್ನ ಒಂದು ಕಣ್ಣಲ್ಲಿ ನೀರು ಬರೋದಾಗ್ಬೋದು, ನಿನ್ನ ಮುಖಭಾವ ನೋಡ್ಬೋದು, ನಿನ್ನ ಇದು ಏನೋ ವಿಶೇಷತೆ ಇದೆ, ಯಾಕೆ ಏನಾಗ್ತಾ ಇದೆ ಯಾಕೆ? ಅವಾಗ ಹೇಳೋದು ಒಂದು ಬ್ರಾಹ್ಮಣ, ಹೌದು, ನಾನು ಭಗವದ್ಗೀತೆಯನ್ನು ಓದೋದು ಪ್ರಾರಂಭ ಮಾಡಿದ ತಕ್ಷಣವೇ ನನಗೆ ಆ ಕೃಷ್ಣನ ನೆನಪು ಬರುತ್ತೆ, ಕೃಷ್ಣನ ಸ್ಮರಣೆ ಬರುತ್ತೆ. ಕೃಷ್ಣನ ಎಷ್ಟು ಕರುಣಾಮಯಿ, ಕೃಷ್ಣನು ತನ್ನ ಭಕ್ತನ ಸೇವಕನಾಗಿದ್ದಾನೆ. ಆಕ್ಚುಲಿ ನಾವೆಲ್ಲರೂ ಕೃಷ್ಣನ ಸೇವಕರು, ಎಲ್ಲ ಜೀವಿಗಳು ಕೃಷ್ಣ ಸೇವಕರು. ಜೀವಿಯರ ಸ್ವರೂಪ ನಿತ್ಯ ಕೃಷ್ಣ ದಾಸ್. ಆದರೂ ಕೂಡ ಕೃಷ್ಣನು ಪರಮ ಪುರುಷನು ತನ್ನ ಭಕ್ತರ ಸೇವಕನಾಗಿದ್ದಾನೆ. ಅರ್ಜುನನ ಸೇವಕನಾಗಿ ಸಾರಥಿಯಾಗಿ ಅರ್ಜುನನು ಆಜ್ಞೆ ಮಾಡ್ತಾ ಇದ್ದಾನೆ, ಇಲ್ಲಿ ತಗೊಂಡೋಗು ರಥಂ ಸ್ಥಾಪಯಮೇ ಅಚ್ಯುತ, ಸೇನೆಯೋರು ಭಯೋರು ಮತ್ತೆ ರಥಂ ಸ್ಥಾಪಯ. ಸೊ ಕೃಷ್ಣನಿಗೆ ಆಜ್ಞೆ ಕೊಡ್ತಾರೆ ಅರ್ಜುನ, ಇಲ್ಲಿ ಮಧ್ಯದಲ್ಲಿ ನಿಲ್ಲಿಸು, ಅದನ್ನ ಆಚೆಗೆ ತಗೊಂಡೋಗು, ಅಲ್ಲಿ ಈಚೆ ತಗೊಂಡೋಗು. ಕೃಷ್ಣನಿಗೆ ಆರ್ಡರ್ ಮಾಡ್ತಾರೆ ಅರ್ಜುನ. ಆಕ್ಚುಲಿ ಕೃಷ್ಣ ಆರ್ಡರ್ ಮಾಡ್ತಾರೆ ಅರ್ಜುನನಿಗೆ, ಆದ್ರೆ ಅರ್ಜುನ ಕೃಷ್ಣನಿಗೆ ಆರ್ಡರ್ ಮಾಡ್ತಾರೆ. ಇದು ಹೇಳ್ತಾರೆ, ಈ ಕೃಷ್ಣ ಎಷ್ಟು ಕರುಣಾಮಯಿ. ಸೊ ನನಗೆ ಇದು ನೆನಪು ಬರುತ್ತೆ. ಮತ್ತೆ ಆ ಒಂದು ಚಿತ್ರ ನನಗೆ ನೆನಪು ಬಂದ ಚಿತ್ರದಲ್ಲೇ ನಾನು ಸಂಪೂರ್ಣ ನನ್ನ ಮನಸ್ಸು ನನಗೆ ಮಗ್ನವಾದ, ಅಂದ್ರೆ ಅಷ್ಟು ಅಬ್ಸಾರ್ಪ್ಷನ್. ಆ ರೀತಿ ಒಂದು ಭಗವಂತನ ವರಪ್ರಸಾದ ಆ ವ್ಯಕ್ತಿಗೆ. ಸೊ ಅವ್ರ ಭಾವ ಹಂತದಲ್ಲಿ ಕೃಷ್ಣನನ್ನು ಸದಾ ನೋಡುವ ಒಂದು ಶಕ್ತಿಯನ್ನು ಗ್ರಹಿಸಿದ್ದಾರೆ. ಸೃಷ್ಟಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇದು ನಿನ್ನ ಭಗವದ್ಗೀತೆ ಓದಿದ ನಿನ್ನ ಪರಿಪೂರ್ಣ. ನೀನು ತಪ್ಪಾಗಿ ಓದಿದ್ರು ಭೌತಿಕವಾಗಿ ನಿಮ್ಮ ಶಬ್ದ ತೊಂದರೆ ಇಲ್ಲ, ನೀನು ಗುರುವಿನ ಆದೇಶವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಿನಗೆ ಆಧ್ಯಾತ್ಮಿಕ ಇದು ಅಸ್ತಿತ್ವ ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿ ಹೊರಗೆ ಬಂದಿದೆ. ಏನಿದೆ, ಸೊ ಇದು ಆಧ್ಯಾತ್ಮಿಕ ಶಬ್ದ ಅಂದ್ರೆ ನಮ್ಮ ಪ್ರಯತ್ನ ಇರಬೇಕು, ಅದನ್ನ ಸ್ಪಷ್ಟವಾಗಿ ಹೇಳೋದು, ಇನ್ನೊಂದು ಮಾಡೋದು. ಹಾಗಾಗಿ ನಾವು ತಪ್ಪೇ ಹೇಳಬೇಕು ಅಂತಲ್ಲ. ಪಾಯಿಂಟ್ ಏನು ಅಂದ್ರೆ ನಮ್ಮ ಮೂಲ ಅಂಶ ಅದು ಶಿವಪ್ರಭುಪಾದ ಇನ್ನೊಂದು ಲೆಕ್ಚರಲ್ಲಿ ಹೇಳ್ತಾರೆ, ಈ ಪಾಶ್ಚಾತ್ಯ ಶಿಷ್ಯರು ಗುರುಗೆ ನಾವು ಗುರು ಮಹಾರಾಜ್ ಗುರುದೇವ್ ಅವ್ರಿಗೆ ಹೇಳೋ ವರ್ಡ್ಸ್ ಇದು ಕೂಡ ಗೋರು ಅಂತ ಬರುತ್ತೆ. ಗೋರು ಅಂದ್ರೆ ನಮಗೆ ನಮ್ಮ ಇದರಲ್ಲಿ ಗೋರು ಅಂದ್ರೆ ಮೇಕೆ. ಸೊ ಶಿವಪ್ರಭುಪಾದ ಹೇಳ್ತಾರೆ, ಗುರು ಏನು ಮೇಕೆ ಅಲ್ಲ, ಆದ್ರೆ ನೀವು ಹೇಳ್ತಾ ಇರೋದು ಯಾವ ಉದ್ದೇಶದಿಂದ ಹೇಳ್ತಾ ಇರೋದು ನನಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನು ಅದು ಸ್ವೀಕರಿಸ್ತೇನೆ. ಹೀಗೆ ಭಗವಂತನಿಗೆ ಆ ಮೂಲ ಭಾವ ಅದು ಮುಖ್ಯ, ಭಾವಗ್ರಾಹಿ ಜನಾರ್ದನ. ಸೊ ಆಧ್ಯಾತ್ಮಿಕ ಶಬ್ದ ಬಹಳ ಮುಖ್ಯ. ಹೀಗೆ ಭೌತಿಕ ಶಬ್ದದಿಂದ ನಮ್ಮ ಭೌತಿಕ ಅಸ್ತಿತ್ವ ಬರ್ತಾ ಇದೆ, ಭೌತಿಕ ಗುರುತ್ವ ಆಗ್ತಾ ಇದೆ, ಭೌತಿಕ ಜಗತ್ತಿನಲ್ಲಿ ನಾವು ಸಿಕ್ಕಿ ಬಿದ್ದಿದ್ದೇವೆ. ನಾವು ಇನ್ನ ನಾವು ಕೆಳಗೆ ಪತನವಾಗ್ತಾ ಇದ್ದೇವೆ. ಆದರೆ ಆಧ್ಯಾತ್ಮಿಕ ಶಬ್ದ ವಿಶೇಷವಾಗಿ ನಮಗೆ ಮಹಾಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಇದರಿಂದ ನಮಗೆ ಆಧ್ಯಾತ್ಮಿಕ ಜೀವನ ಬರುತ್ತೆ. ಸೊ ಈಗ ಇದೆ ನಮಗೆ ಭೌತಿಕ ಶಬ್ದ. ಫೋನ್ ಮೊಬೈಲ್ ಇದೆ. ಮೊಬೈಲಲ್ಲಿ ನಮಗೆ ರಿಂಗ್ ಆಗುತ್ತೆ, ನಮಗೆ ಶಬ್ದ ಬರುತ್ತೆ, ಕಾಲರ್ ಟ್ಯೂನ್ ಬರುತ್ತೆ. ಈಗ ಮೊದಲೆಲ್ಲ ಇದೆಲ್ಲ ಗೊತ್ತಾ ಇರಲಿಲ್ಲ, ಬರೀ ಟ್ರಿಂಗ್ ಅಂತ ಆಗ್ತಾ ಇತ್ತು. ಇವಾಗ ಎಷ್ಟೋ ಕಾಲರ್ ಟ್ಯೂನ್, ಎಷ್ಟೋ ಶಬ್ದಗಳು ಇದು ನಮಗೆ. ಆಮೇಲೆ ನಾವು ಅದು ರಿಸೀವ್ ಮಾಡಿದ್ಮೇಲೆ ಇನ್ನೊಂದೆಲ್ಲೋ ವಸ್ತು ಇಲ್ಲಿಂದ ಒಂದು 10 ಕಿಲೋಮೀಟರ್, 100 ಕಿಲೋಮೀಟರ್, 1000 ಕಿಲೋಮೀಟರ್, 10,000 ಕಿಲೋಮೀಟರ್, ಇಲ್ಲಿಂದ ಅಮೆರಿಕನೋ, ಯುರೋಪ್, ಆಸ್ಟ್ರೇಲಿಯಾನೋ, ಎಷ್ಟೆಷ್ಟು ದೂರದ ಪ್ರದೇಶ ಕೂಡ ಕಾಂಟ್ಯಾಕ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಶಿಲ ಪ್ರಭುಪಾದ ಹೇಳ್ತಾರೆ, ಇದು ಭೌತಿಕ ಶಬ್ದ, ಇದು ಭೌತಿಕ ಆಕಾಶಕ್ಕೆ ಶಕ್ತಿ ಇದೆ, ಇನ್ನು ಆಧ್ಯಾತ್ಮಿಕ ಇದಕ್ಕೆ ಎಷ್ಟು ಶಕ್ತಿ ಇರಬೇಕು. ಸೊ ನೀವು ಹರೇ ಕೃಷ್ಣ ಮಂತ್ರ ನೀವು ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಕೃಷ್ಣನಿಗೆ ಕಾಲ್ ಹೋಗುತ್ತೆ, ಕೃಷ್ಣನಿಗೆ ನೀವು ಸ್ಪರ್ಶ ಆಗ್ತೀರ ನೀವು ಆಧ್ಯಾತ್ಮಿಕ. ಸೊ ಹಾಗಾಗಿ ನೀವು ಇದನ್ನ ಅಭ್ಯಾಸ ಮಾಡಿ. ಭೌತಿಕ ಶಬ್ದಕ್ಕೆ ಇಷ್ಟು ಶಬ್ದ ಶಕ್ತಿ ಇದೆ. ಅದರಿಂದ ಶಬ್ದದಿಂದ ನಾವು ಕಾಮೆಂಟ್ರಿ, ಇನ್ನೊಂದು ಅಲ್ಲಿ ನಡೀತಾ ಇರೋ ಸಂಗತಿಗಳೆಲ್ಲ ಇನ್ನ ಆಧ್ಯಾತ್ಮಿಕ ಶಬ್ದಕ್ಕೆ ಎಷ್ಟು ಶಕ್ತಿ ಇರಬೇಕು, ಎಷ್ಟು ದೂರದಿಂದ ಅದು ಬರುತ್ತೆ. ಅದಕ್ಕೆ ನಾವು ಅದು ಏನು ಚೇತನ ಇದೆ ಅದರಲ್ಲಿ. ಆಧ್ಯಾತ್ಮಿಕ ಶಬ್ದಕ್ಕೆ ಚೇತನ ಇರೋದ್ರಿಂದ ಅದು ಸತ್ತ ಇದು ಅಲ್ಲ, ಅದು ಮೃತ್ಯುವಿನ ಇದಕ್ಕೆ ಅದು ಒಳಗಾಗುತ್ತೆ. ಭೌತಿಕ ಜಗತ್ತು ಅಂದ್ರೆ
ಎಷ್ಟೇ ಇದ್ರೂ ಮೃತ್ಯುಗೆ ಒಳಗಾಗುತ್ತೆ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ದರ್ಶನ, ಇದು ಅಂತ್ಯವಾಗಿರುತ್ತೆ. ಇದು ನಿತ್ಯವಲ್ಲ, ಇದು ಭೌತಿಕದ್ದು. ಆದ್ರೆ ಆಧ್ಯಾತ್ಮಿಕವಾದದ್ದು ಮುಂದುವರಿಯುತ್ತೆ. ಕೃಷ್ಣ ಹೇಳೋದು ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಸ್ವಲ್ಪ ಧರ್ಮದ ಆಚರಣೆ, ಈ ಆಧ್ಯಾತ್ಮಿಕ ಜೀವನದ ಆಚರಣೆ, ಆಧ್ಯಾತ್ಮಿಕ ಶಬ್ದಗಳ ಉಚ್ಚಾರಣೆ, ಇದು ನಮ್ಮಲ್ಲಿ ಮತ್ತೆ ನಮಗೆ ಮುಂದುವರಿಯುತ್ತೆ. ಇಲ್ಲಾಂದ್ರೆ ಭೌತಿಕದ್ದು ಕರ್ಮಾನುಸಾರ, ವಿಧಿಯ ಅನುಸಾರ, ಕಾಲದ ಪ್ರಭಾವದಲ್ಲಿ ಅದು ಬರುತ್ತೆ. ಸ್ವಲ್ಪ ಸುಖದ ಅನುಭವ ಆಗುತ್ತೆ, ಸ್ವಲ್ಪ ದುಃಖದ ಅನುಭವ ಆಗುತ್ತೆ. ಅದೇ ಇದು ತಾತ್ಕಾಲಿಕ. ನಿಜವಾದ ನಮ್ಮ ಪ್ರಗತಿ ಅಂದ್ರೆ ಆಧ್ಯಾತ್ಮಿಕ ಪ್ರಗತಿ. ನಾವು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆಯೋದು, ನಾನು ಕೃಷ್ಣನ ಸೇವಕ ಅಂತ ತಿಳಿಯೋದು. ಸೊ ಅದಕ್ಕೆ ನಮಗೆ ಈ ಆಧ್ಯಾತ್ಮಿಕ ಶಬ್ದಗಳ ಉಪಯೋಗ ಬೇಕು, ನಮಗೆ ಅದರ ನೆರವು ಬೇಕು, ಅದರ ಅಭ್ಯಾಸ ಬೇಕು. ಹರೇ ಕೃಷ್ಣ. ಯಾರಾದ್ರೂ ಏನಾದಿದ್ರೆ ಸೇರಿಸ್ಬೋದು.